ಸಂಕಲ್ಪವನ್ನು ನಾವೆಲ್ಲರೂ ಮಾಡೋಣ ಅಂತಕ್ಕಂಥ ಆಶಯದ ಜೊತೆಗೆ ಮುಂದಿನ ದಿವಸದಲ್ಲಿ ನಡೆಯತಕ್ಕಂಥ ಎಲ್ಲ ಬೆಳವಣಿಗೆಗಳು, ದೇವಾಲಯದ ರೀತಿ ನೀತಿ ರಿವಾಜುಗಳು, ದೇವಾಲಯದ ಅನುಷ್ಠಾನಗಳು ಇವೆಲ್ಲವನ್ನ ರಕ್ಷಣೆ ಮಾಡತಕ್ಕಂತಹ ಗುರುತರವಾಗಿರತಕ್ಕಂತಹ ಜವಾಬ್ದಾರಿ ನಮ್ಮ ಮೇಲಿದೆ. ಮುಂದಿನ ದಿವಸದಲ್ಲಿ ಇವೆಲ್ಲವನ್ನ ಸಂಕಲ್ಪವಾಗಿ ನಾವು ಸ್ವೀಕಾರ ಮಾಡೋಣ. ಈ ಕ್ಷೇತ್ರವನ್ನ ಉಳಿಸುವುದಕ್ಕೋಸ್ಕರ ನಮ್ಮ ಪ್ರಾಣವನ್ನು ತೆತ್ತಾದರೂ ಶಬರಿಮಲೆ ಕ್ಷೇತ್ರವನ್ನು ಉಳಿಸ್ತೇವೆ ಅನ್ನತಕ್ಕಂಥ ಸಂಕಲ್ಪವನ್ನು ನಾವೆಲ್ಲರೂ ಮಾಡೋಣ ಅನ್ನತಕ್ಕಂಥ ಆಶಯದ. ಎರಡನೆಯದು, ನಮ್ಮ ಆಕ್ರೋಶ ಇರುವುದು ಕೇರಳದ ಸರ್ಕಾರದ ವಿರುದ್ಧ. ಇದೇ ಸುಪ್ರೀಂ ಕೋರ್ಟ್ ರಾಜ್ಯ ರಾಷ್ಟ್ರೀಯ ಹೆದ್ದಾರಿಗಳ ಬದಿಯಲ್ಲಿರುವ ಶರಾಬ್ ಅಂಗಡಿಗಳನ್ನು ಮುಚ್ಚಬೇಕು ಅಂತ ಆದೇಶ ಕೊಟ್ಟಾಗ ಅದೇ ಕೇರಳ ಸರ್ಕಾರವು ಸೇರಿದಂತೆ ಎಲ್ಲ ರಾಷ್ಟ್ರೀಯ ಹೆದ್ದಾರಿಗಳ ರಾಜ್ಯ ಹೆದ್ದಾರಿಗಳನ್ನು ಡಿನೋಟಿಫೈ ಮಾಡುತ್ತದೆ, ಶರಾಬ್ ಅಂಗಡಿಗಳನ್ನು ಉಳಿಸಿಕೊಳ್ಳುತ್ತದೆ. ನಾಚಿಕೆ ಆಗಬೇಕು. ಇವತ್ತು ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟು ಒಂದು ಗಳಿಗೆ ಒಳಗಡೆ ಮಹಿಳಾ ಪೊಲೀಸರನ್ನು ಶಬರಿಮಲೆಯಲ್ಲಿ ಕರ್ತವ್ಯಕ್ಕೆ ರಾಜ್ಯ ಸರ್ಕಾರ ನಿಯುಕ್ತಿ ಮಾಡುವ ಪ್ರಯತ್ನವನ್ನು ಮಾಡುತ್ತದೆ. ಆ ಮೂಲಕ ಹಿಂದೂ ಸಮಾಜದ ಮೇಲೆ ಸವಾರಿ ಮಾಡುವಂತಹ ಪ್ರಯತ್ನವನ್ನು ಪಿಣರಾಯಿ ವಿಜಯನ್ ಸರ್ಕಾರ ಮಾಡ್ತಾ ಇದೆ. ನಮ್ಮ ಆಕ್ರೋಶ ಇರೋದು ಇವತ್ತು ಪಿಣರಾಯಿ ವಿಜಯನ್ ಸರ್ಕಾರದ ಮೇಲೆ. ನಿಮಗಿವತ್ತು ಅವಕಾಶ ಇದೆ. ಇವತ್ತು ಇಡೀ ಕೇರಳ ನಡೀತಾ ಇರೋದು ಅಯ್ಯಪ್ಪ ಭಕ್ತರು ಶಬರಿಮಲೆಯ ಹುಂಡಿಗೆ ಹಾಕುವ ಹಣ ಮತ್ತು ಅಲ್ಲಿಗೆ ಹೋಗುವಂತಹ ಭಕ್ತರು ತಾವು ಆ ಪ್ರಯಾಣದ ಯಾತ್ರೆಯ ಸಂದರ್ಭದಲ್ಲಿ ಅಲ್ಲಿಯ ಜನರಿಗೆ ಕೊಡುವಂತಹ ಉದ್ಯೋಗ ಇದೆಯಲ್ಲ, ಅದರಿಂದ ಕೇರಳ ಸರ್ಕಾರ ನಡೀತಾ ಇರುವುದು. ಅಂತಹ ಕೇರಳ ಸರ್ಕಾರಕ್ಕೆ ಅಯ್ಯಪ್ಪ ಭಕ್ತ ವೃಂದದ ಋಣ ಇದೆ. ಆ ಋಣ ಏನು ಕೇಳಿದ್ರೆ, ಇವತ್ತು ಭಕ್ತ ವೃಂದದ ಆಶಯಕ್ಕೆ ತಕ್ಕ ಹಾಗೆ ಸರ್ಕಾರಕ್ಕೆ ಒಂದು ಅವಕಾಶ ಇದೆ. ಅಧ್ಯಾದೇಶವನ್ನು ಹೊರಡಿಸಿ ಈ ತೀರ್ಪನ್ನು ಪಾಲಿಸದೇ ಇರುವಂತಹ ಅವಕಾಶ ಒಂದು ಸರ್ಕಾರಕ್ಕಿದೆ. ಆ ರೀತಿಯ ಪ್ರಯತ್ನವನ್ನು ಇವತ್ತು ಪಿಣರಾಯಿ ವಿಜಯನ್ ಸರ್ಕಾರ ಮಾಡಬೇಕಿತ್ತು. ಆದ್ರೆ ದುರಾದೃಷ್ಟವಶಾತ್ ಈ ತೀರ್ಪು ಬರುವುದನ್ನೇ ಕಾದು ಕುಳಿತಿದ್ದಂತಹ ಸರ್ಕಾರ ಇವತ್ತು ತತ್ಕ್ಷಣಕ್ಕೆ ಅಲ್ಲಿಗೆ ಮಹಿಳಾ ಪ್ರವೇಶದ ಈ ತೀರ್ಪನ್ನು ಪಾಲಿಸುವುದಕ್ಕೆ ಹೊರಟು ನಿಂತಿದೆ. ಮಹದೋಬಾರ ವಿಧಾನಸೌಧದ ಎದುರಿನಲ್ಲಿ ಪ್ರತಿಭಟಿಸಿ ಅಲ್ಲಿ ಎಸಿ ಅವರ ಮೂಲಕ ಸರ್ಕಾರಕ್ಕೆ ಮನವಿಯನ್ನು ಕೊಡುವವರಿದ್ದೇವೆ.